ಸಿಎಂ ಬಸವರಾಜ ಬೊಮ್ಮಾಯಿಗೆ ತುಳುವಿನಲ್ಲಿ ಸ್ವಾಗತ. ತುಳುವಿನಲ್ಲೇ ಸ್ವಾಗತ ಕೋರಿದ ಬೆಳ್ತಂಗಡಿ ಶಾಸಕ. ಸಚಿವ ಅಂಗಾರರನ್ನು ಕೂಡ ಅಭಿನಂದಿಸಿದ ಶಾಸಕ ಹರೀಶ್ ಪೂಂಜಾ. ಮತ್ತೊಮ್ಮೆ ತುಳುವರ ಮನಗೆದ್ದ ಬೆಳ್ತಂಗಡಿ ಶಾಸಕ. ತುಳುನಾಡದ ಮಾತಾ ಜನಕುಲ್ನ ಪರವಾದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಸ್ವಾಗತ. ತುಳು ಭಾಷೆಯನ್ನು 8ನೇ ಪರಿಚಯಕ್ಕೆ ಸೇರಿಸಲು ಸಿಎಂಗೆ ಮನವಿ. ತುಳು ಭಾಷೆಯಲ್ಲೇ ಸಿಎಂ ಬೊಮ್ಮಾಯಿ ಅವರನ್ನು ಸ್ವಾಗತಿಸಿದ ಶಾಸಕ ಹರೀಶ್ ಪೂಂಜಾ. ಎಕ್ಸ್ಕ್ಲೂಸಿವ್ ವಿಡಿಯೋ ಇಲ್ಲಿದೆ ನೋಡಿ. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಮಿಸಿದ್ದಾರೆ. ತುಳುನಾಡಿನ ಮಾತ್ರ ಸಮಸ್ತ ಜನತೆಯ ಪರವಾದ ತುಳು ಅವರಿಗೆ ಮೋಕೆ ಈ ಸಂದರ್ಭಗಳು ಅಭಿನಂದನೆಯಿಂದ ಸ್ವಾಗತ ಅಂತ ಈ ಸಂದರ್ಭಗಳು ಬೆಳ್ತಂಗಡಿ ಜನತೆ ತುಳುನಾಡಿನ ತುಳುವಿನ ಪರವಾದ ಮಕ್ಕಳೇ ಬಾರಿ ಸಂತೋಷ ಪಡೆಯುವುದಿಲ್ಲ. ಅಂಚನೆ ಸಚಿವರಾದ ಬರ್ತನ ಮೋಕೆದ ದೊಡ್ಡ ಹಿರಿಯ ಚಿಂತನ ಅಂಗಾರಗಳ ಶ್ರೀನಿವಾಸ ಪೂಜಾರಿಗಳ ಆತ್ಮೀಯವಾದ ಚಿಂತನ ಮೋಕೆದ ಸೊಂದಲು ಅಂಚನೆ ಜಕ್ಕಡಿ ಜವಳಿರಾದ ದೊಡ್ಡ ಸಚಿವರಾದ ಚಿಂತನ ಸುನಿಲ್ ಅಣ್ಣಗಳ ಸುಧಾಕರ್ ಅಣ್ಣಗಳ ಈ ಸಂದರ್ಭದ ತುಳುನಾಡಿನ ಜನತೆಯ ಪರವಾದ ಶುರುಕಿಯಾನೆ ಮೋಕೆದ ಸೊಮ್ಮೆಲನ ಸ್ವಾಗತ ಮತ್ತೊಂದು ಈ ಸಂದರ್ಭಗಳು ತುಳುನು 18ನೇ ಪರಿಚಯದಲ್ಲಿ ಸೇರಿಸೋಣ ಚಿಂತ ಕೋರಿಕೆನೇ ಎಮ್ಮನೆ ಪರಿಚಯದಲ್ಲಿ ಸೇರಿಸೋದನ್ನ ಕೋರಿಕೆಯನ್ನು ಸುರುತ್ತಾದ್ರೆ ನಮ್ಮ ಮುಖ್ಯಮಂತ್ರಿಗಳ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದ ಚಿತ್ರ ಸುನೀಲ್ ಕುಮಾರ್ ಅವರ ಸ್ವರೂಪನೆಯ ಬಾರಿ ಸಂತೋಷ ಪಡೆಯುವುದು. ಸರ್, ಈಗ ಕೋವಿಡ್ಗೆ ಸಂಬಂಧಪಟ್ಟಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಡಳಿತದಿಂದ ಕಳೆದ 2ನೇ ಅಲೆಯ ಸಂದರ್ಭದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಗಳು ನಡೆದಿದೆ. ಆ ಕಾರಣಕ್ಕೋಸ್ಕರ ನಿಮ್ಮ ಮುಂದೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನೀವೇನು ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಎನ್ನುವಂಥದ್ದನ್ನು ಹೇಳಿದ್ವಿ. ಪ್ರಾಯಶಃ ಆ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಮಾಡಿದ್ರೆ 2ನೇ ಅಲೆಯನ್ನು ಸ್ಪ್ರೆಡ್ ಆಗುವಂಥದ್ದು ಏನು ಇದೆ ಅದನ್ನು ತಡೆಗಟ್ಟಲಿಕ್ಕೆ 100% ಸಾಧ್ಯ ಇದೆ ಎನ್ನುವಂಥದ್ದು ಸಹ ನಮ್ಮ ಭಾವನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬೆಳ್ತಂಗಡಿಯಲ್ಲಿ ಕೋವಿಡ್ ನ ಪಾಸಿಟಿವ್ ರೇಟ್ ಜಾಸ್ತಿ ಇರುವಂತದ್ದು ಸಹ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶ ಹಳ್ಳಿಯಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ಅದರ ತೀವ್ರತೆಯ ಪ್ರಮಾಣ ಅರಿವಿಲ್ಲದಂತಹ ಕಾರಣಕ್ಕೋಸ್ಕರ ಅವರು ಈ ರೀತಿ ಸುತ್ತ ಹಳ್ಳಿಯ ಮನೆಗಳಿಗೆ ತಿರುಗಾಟ ಅಥವಾ ಇನ್ನ ಅವರ ಕೆಲಸದ ಜಾಗಗಳಲ್ಲಿ ಓಡಾಟ ಮಾಡ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಇರೋದ್ರಿಂದ ಈ ಕಂಟೋನ್ಮೆಂಟ್ ಝೋನ್ ಮಾಡುವಂತ ಮೂಲಕ ಅದನ್ನು ಇನ್ನಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ಹೇಳಿರುವಂತಹ ಮಾಹಿತಿಯ ಪ್ರಕಾರ ಇನ್ನಷ್ಟು ನಮ್ಮ ಜಿಲ್ಲೆಯಲ್ಲಿ